ನಮಸ್ಕಾರ ವೀಕ್ಷಕರೇ. ಸೋಮವಾರ ಸುರಿದ ಧಾರಾಕಾರ ಮಳೆಗೆ ಪುತ್ತೂರಿನ ಕೆಲವೆಡೆ ಮನೆ ಮತ್ತು ಕೃಷಿ ಬೆಳೆಗಳಿಗೆ ಹಾನಿಯಾಗಿರುವಂತದ್ದು. ಅದರಂತೆ ಕೆಯ್ಯೂರು ಗ್ರಾಮದ ಸನಂಗಳ ಎಂಬಲ್ಲಿ ಮನೆಯೊಂದು ಗಾಳಿ ಮಳೆಗೆ ಸಂಪೂರ್ಣ ಹಾನಿಗೊಳಗಾಗಿದ್ದು, ಮನೆಯ ಚಾವಣಿ, ಶೀಟು ಎಲ್ಲ ಹಾರಿ ಸಂಪೂರ್ಣ ಒಳಗಡೆ ಪೀಠೋಪಕರಣಗಳು ಹಾನಿಗೊಳಗಾಗಿರುವಂತದ್ದು. ಈ ಬಗ್ಗೆ ಸಂಪೂರ್ಣ ವರದಿ ಇಲ್ಲಿದೆ. ಶೀಟಿಗೆ ಅಳವಡಿಸಿರುವಂತಹ ಪಿಲ್ಲರ್ ಕಂಬ ಕೂಡ ಭಾರಿ ಗಾಳಿ ಮಳೆಗೆ ಬಾಗಿರುವಂತದ್ದು. ಇದರ ಪರಿಣಾಮವಾಗಿ ಶೀಟ್ಗಳೆಲ್ಲ ಹಾನಿಗೊಳಗಾಗಿರುವಂತದ್ದು. ಕೆಳಗಡೆ ಬಿದ್ದಿರುವಂತದ್ದು. ಶೀಟ್ ನ ಮೇಲ್ಗಡೆ ಮಧ್ಯಭಾಗದಲ್ಲಿ ಇಟ್ಟಿರುವಂತಹ ಮೂಲೆ ಹಂಚುಗಳು ಕೆಳಗಡೆ ಬಿದ್ದು ಹಾನಿಗೊಳಗಾಗಿರುವಂತದ್ದು. ನಮ್ಮ ಜೊತೆ ಈಗ ಲೀಲಾವತಿ ಯಶೋಧರಗೌಡ ಅವರಿದ್ದಾರೆ. ಅವರನ್ನೇ ಕೇಳೋಣ, ಯಾವ ರೀತಿ ಘಟನೆ ಆಯ್ತು? ಘಟನೆ ಅನ್ನಗೆ ಎಂಕಲಿಲ್ಲಡಿದ್ದಾನೆ ಮದ್ಮೆ ಗೊತ್ತಿತ್ತು. ಮದ್ಮೆ ಇರ್ತು ಬಂದಾಗ ಒಂಜಿ 4 ಗಂಟೆನ ಒಂಜಿ ಗಾಡಿ ಬರ್ತದೆ. ಇಂಕ್ಲು ಬತ್ತೆ ಎಂಕ್ ಬತ್ತು ಮುತ್ತು ನಮಗೆ ಗೊತ್ತು ಇಕ್ಲಿಗೆ ಇಂಚ ಆತನ ಒಂದು ಏರಿ ಗೊತ್ತೇನೆ ಇಂಕ್ಲೆ ಅನ್ನಂದ ಸುಲಿ ಗಾಡಿ ಬರ್ತದೆ. ಇಂಚ ಆಯ್ನ ಆತತ್ತು ಇಂಕ್ಲೆ ನೆತ್ತೊಣ್ಣ ಈಗ ಮಾಹಿತಿ ಬತ್ತು ನಗನೆ ಗೊತ್ತಾಯ್ನ ಮೈನ ಮಾಹಿತಿ ನಮಗೆ ಕಾಲ್ ಅಂತ ಕಂಡ್ರನ ಇಂಚ ಆತನ ನನಗೆ ಸೀಟ್ ಕೂಡ ಕೊಡ್ತು ನಂಡೆ ತಂದೆ ಜೋಕ್ಲು ಶಾಲೆಗೆ ಹೋಗ್ತಿಲ್ಲೇರು ಮುಜ್ಜಿ ಜೋಕ್ಲು ರಡ್ಡು ಒಂದೊಂದು ಅನ್ನ ಹಣಿಲ್ಲ ಕೊಂಚ ಒರ್ತಿ ಡಿಗ್ರಿ ಹೋಗಿಲ್ಲ ಕೊಡ್ತಿ ಡಿಗ್ರಿ ನಾನು ಅವಡತ್ತೆ ಇಲ್ಲೊಂದು ಇತ್ತು ಎಲ್ಲಿ ಒಂದು ಇಲ್ಲಿ ಒಳಿದು ಬರುದು ನಿಟ್ಟೆ ಖರ್ಚು ಒಂದ ನಷ್ಟ ಆಯ್ತಾಗ್ತದೆ. ಖರ್ಚಿದಾದನ್ನ ಕೊಡ್ತೀರ, ಪಂಚಾಯತ್ ಭೇಟಿ ಕೊಡ್ತೀರ, ಖರ್ಚಿದಾದನ್ನ ಪಂತೀರ, ಪಂಚಾಯತ್ ಭೇಟಿ ಕೊಡ್ತೇವೆ. ಖರ್ಚು ಕೊಡ್ತೇನಂತೀರಿ ದಾಯ್ತಂದ್ರೆ ಪೂರ ದುಂಬೊಂಜಿ ಅಪ್ಲೈ ಮಂತಿತ್ತಾರೆ ಒಂಜಿ ಇಲ್ಲಿ ಪಂಚಾಯತ್ ಇಲ್ಲಿ ಬರೋಡು ಇತ್ತ ಉದಾದನ್ನೆಲ್ಲ ಭರವಸೆ ಕೊಡ್ತೀರ? ಭರವಸೆ ಕೊಡ್ತೀರಿ ಮತ್ತು ಕೊಡ್ಪೋನಂದು ಇಲ್ಲಿ ಕಟ್ಟದ 7 ವರ್ಷ ಇವನ ಬರ್ತಾಡೆಗೂ ಇವನ ಮಂತೊಂದಿಲ್ಲ ಇದ್ದಾದ ಬೇರೆ ಮಂತೊಂದಿಲ್ಲ ಇನ್ನು ಕುಳಿಗೆಲ್ಲಿ ಬಟ್ಟೆ ನಡಿ ಬೆಲೆ ಗೊತ್ತಿನ ಇರು ಬೇಲೆ ಮಂತದ ಜೋಕ್ಲಿಗೆ ಎಜುಕೇಶನ್ ಆಗೌಡು ಜಾಗದ ಅಂತ ಕೃಷಿ ಜಾಗ ಪಣಿತಿಪ್ಪನಕ್ಕೆ ಗಾಳಿಗೆ ಪುರ ಅಂತ ಪೋತುಂಡು ರೋಗ ಹಂಗ ಪುರ ಅಂತ ಬೂಡು ಇಲ್ಲ ಪಸತ್ ತಂಗದಂಗ ರಿಪೇರಿ ಆವಡು ಎಂಚ ರಿಪೇರಿ ತಂದಿ ತಕ್ಕ ಮಟ್ಟಿಗೆ ಚೂರು ಮಾಡ್ತದೆ ಪರ್ಯಾಣ ಬೇತನೆ ಮಾಡ್ತು ಬರೋದೊಂದು ಏನಾದ್ರು ಸಹಕಾರ ಬೋಡ ಊರ ದಾನಿಗಳು ಎರಡ ಎದುರು ಬೈದರು ಅದನ್ನ ಹೆಲ್ಪ್ ಮಾಡ್ತೀರಿ ಭರವಸೆ ಕೊಡ್ತೀರಿ ಭರವಸೆ ಕೊಡ್ತೀರಿ. ನೋಡಿ, ಇದು ಈ ಮನೆಯ ಸಣ್ಣ ಪುಟ್ಟ ಮನೆಯ ಒಂದು ಹಾಲ್ ಅಲ್ಲಿ ಇದ್ದೇವೆ. ಇದು ಮೇಲ್ಗಡೆ ನೋಡಿ ಕಾಣ್ತಾ ಇರೋದು ಎಲ್ಲ ಚಾವಣಿ ಮೇಲ್ಗಡೆ ಹಾರಿ ಹೋಗಿರುವಂತದ್ದು. ಅದೃಷ್ಟವಶಾತ್ ಮಳೆಯ ಸಂದರ್ಭದಲ್ಲಿ, ಗಾಳಿ ಬರುವಂತಹ ಸಂದರ್ಭದಲ್ಲಿ ಮನೆಯವರು ಯಾರು ಇರಲಿಲ್ಲ. ಒಂದು ವೇಳೆ ಈ ಮನೆಯಲ್ಲಿ ಆ ಸಂದರ್ಭದಲ್ಲಿ ಜನರು ಇರ್ತಿದ್ದಿದ್ರೆ ಜೀವಹಾನಿಯ ಏನಾದ್ರೂ ಅನಾಹುತಗಳು ಆಗುತ್ತಿತ್ತು. ಅದೃಷ್ಟವಶಾತ್ ಯಾರು ಇಲ್ಲದಿದ್ದ ಪರಿಣಾಮ ಅನಾಹುತ ಒಂದು ತಪ್ಪಿದಂತಾಗಿದೆ. ಈ ಮನೆಯ ಒಡತಿ ಲೀಲಾವತಿ ಯಶೋಧರಗೌಡ ಎಂಬವರು ತನ್ನ 2 ಹೆಣ್ಣು ಮಕ್ಕಳು ಹಾಗೂ ಅವರ ಪುತ್ರನೊಂದಿಗೆ ಈ ಪುಟ್ಟ ಮನೆಯಲ್ಲಿ ವಾಸವಾಗಿದ್ದರು. ಕಳೆದ 3-4 ವರ್ಷಗಳ ಹಿಂದೆ ಅನಾರೋಗ್ಯದಿಂದ ಲೀಲಾವತಿ ಅವರ ಪತಿಯವರು ನಿಧನ ಹೊಂದಿದರು. ಈ ಸಂದರ್ಭದಲ್ಲಿ ಅವರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದರು. ಇದೀಗ ನಮ್ಮೊಂದಿಗೆ ಕೆಯ್ಯೂರು ಗ್ರಾಮ ಪಂಚಾಯತ್ ನ ಸದಸ್ಯ ವಿಜಯ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಇವರು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಮ್ಮಿಂದ ಆಗುವಂತಹ ಎಲ್ಲಾ ಸಹಾಯವನ್ನು, ನೆರವನ್ನು, ಸಂಕಷ್ಟಕ್ಕೆ ಸ್ಪಂದಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಇವರ ಜೊತೆ ನಾವಿದ್ದೀಗ. ಅವರು ಏನ್ ಹೇಳ್ತಾರೆ ಕೇಳೋಣ. ನಿನ್ನೆ ದಿವಸ ಸುರಿದ ಗಾಳಿ ಮಳೆಗೆ, ವಿಪರೀತ ಗಾಳಿ ಮಳೆಗೆ ಇವರ ಸಣ್ಣ ವಾಸದ ಮನೆ ಮೇಲ್ಚಾವಣಿ ಅಂದ್ರೆ ಸಿಮೆಂಟ್ ಶೀಟಿನಿಂದ ಹಾಕಿದ್ದು ಅದು ಸಂಪೂರ್ಣ ನಾಶವಾಗಿ, ಅವರ ಪುಣ್ಯಕ್ಕೇನೋ ಜೀವಹಾನಿ ಆಗ್ಲಿಲ್ಲ. ಅವರ ಆ ಸಂದರ್ಭದಲ್ಲಿ ಮನೆಯಲ್ಲಿ ಇರಲಿಲ್ಲ. ನಾವು ಸ್ಥಳಕ್ಕೆ ಭೇಟಿ ನೀಡಿ ಅವರನ್ನು ಮತ್ತೊಂದು ಮನೆಗೆ ಸ್ಥಳಾಂತರಿಸಲಿಕ್ಕೆ ತಿಳಿಸಿರುತ್ತೇವೆ. ಮತ್ತೆ ಈ ದಿವಸ ಅದನ್ನು ಆವಾಗಲೇ ನಮ್ಮ ಪುತ್ತೂರಿನ ಶಾಸಕರ ಕಚೇರಿಗೆ ನಾವು ಮಾಹಿತಿಯನ್ನು ಕಳಿಸಿದ್ದೇವೆ ಮತ್ತು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗೂ ಮತ್ತು ಗ್ರಾಮಾಡಳಿತ ಅಧಿಕಾರಿಗೂ ಮಾಹಿತಿಯನ್ನು ತಿಳಿಸಿದ್ದೇವೆ. ಅವರು ಆವಾಗಲೇ ಸಿಬ್ಬಂದಿಗಳನ್ನು ಕಳಿಸಿ ಇಲ್ಲಿಯ ಸ್ಥಿತಿಗತಿಗಳನ್ನು ನೋಡಿಕೊಂಡು ಹೋಗಿದ್ದಾರೆ. ಮತ್ತು ಈ ದಿವಸ
ನಮ್ಮ ಯುವ ಉದ್ಯಮಿಯಾದಂತಹ ಸಹಜ್ ರೈ ಬಳಜೆ ಅವರು ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಬಂದ ಪ್ರಕಟಣೆಯನ್ನು ನೋಡಿ ಅವರಾಗಿ ಇಲ್ಲಿಗೆ ಬಂದು ಈ ಪರಿಸ್ಥಿತಿಯನ್ನು ಗಮನಿಸಿ ಅವರು ಕೂಡ ಈ ಘಟನೆಯನ್ನು ಪರಿಶೀಲನೆ ಮಾಡಿ ತಾತ್ಕಾಲಿಕ ಒಂದು ಶೆಡ್ ನಿರ್ಮಿಸಿಕೊಡುವಂತ ಭರವಸೆಯನ್ನು ನೀಡಿ ಹೋಗಿರುತ್ತಾರೆ. ಮತ್ತೆ ಅವರೊಟ್ಟಿಗೂ ನಮ್ಮ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶರತ್ ಕುಮಾರ್ ಕೂಡ ಬಂದಿದ್ರು. ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಬಂದಿದ್ರು, ಪಂಚಾಯತ್ ಸದಸ್ಯರುಗಳು ಬಂದಿದ್ರು. ಹಾಗೇನೆ ಗ್ರಾಮದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯೂ ಬಂದು ತಮ್ಮಿಂದ ಆಗುವ ಸಹಾಯವನ್ನು ಮತ್ತು ಮೇಲಿನ ಅಧಿಕಾರಿಗಳಿಗೆ ಈ ಸ್ಥಿತಿಗತಿಗಳನ್ನು ವಿವರಿಸ್ತೇವೆ ಅಂತ ಹೇಳುವ ಮಾತನ್ನು ಹೇಳಿ ಹೋಗಿದ್ದಾರೆ. ಹಾಗೆ ಇವರ ಪತಿಯು ಸುಮಾರು 4-5 ವರ್ಷಗಳ ಹಿಂದೆ ತೀರಿ ಹೋಗಿದ್ರು ಅಸೌಖ್ಯದಿಂದ. ಆ ಕಾರಣದಿಂದ ಇವರ ಮನೆಯೊಂದು ನಿರ್ಮಿಸುವ ಕನಸನ್ನು ಅದು ಕೂಡ ಭಗ್ನಗೊಂಡಿತ್ತು. ಈಗ ಇದ್ದ ಮನೆಯೂ ನಾಶ ಆಗಿ ಅವರಿಗೆ ವಾಸ ಸ್ಥಳ ಇಲ್ಲದಂತಾಗಿದೆ. ಅದನ್ನ ಈ ಸರ್ಕಾರದ ಅಧಿಕಾರಿಗಳು ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಸೂಕ್ತ ಸುರು ಒದಗಿಸುವ ಹಾಗೆ ನಾವು ಕೇಳಿಕೊಳ್ತೇವೆ. ಅವರು ಈಗ ಪಕ್ಕದ ಮನೆಯಲ್ಲಿ ನಮ್ಮ ಕುಟುಂಬದ ಮನೆಯಲ್ಲಿ ಅವರು ವಾಸ ಇರ್ತಾರೆ. ನಾಳಿದ್ದು ನಮ್ಮ ಸಹಜರವರು ಭರವಸೆ ಕೊಟ್ಟಿದ್ದಾರೆ, ಮಾಡಿ ಕೊಡ್ತೇವೆ ಅಂತ ಹೇಳಿ. ಮತ್ತು ಇವರಿಗೆ ಸರ್ಕಾರದಿಂದ ಪಂಚಾಯತಿಂದ ಆಶ್ರಯ ಯೋಜನೆಯ ಮನೆ ಬೇಕಾದ್ರೆ ಈಗಿನ ಈ ದಾಖಲೆಗಳನ್ನು ಸಿದ್ಧಪಡಿಸುವುದು ಸ್ವಲ್ಪ ಕಷ್ಟ ಆದ ಕಾರಣ ಅದು ಸ್ವಲ್ಪ ಹಿಂದೆ ಆಗಿದೆ. ಪಂಚಾಯತಿನವರು ಬಂದು ಇದರ ದಾಖಲೆಯನ್ನು ಎಲ್ಲ ಕೊಂಡೋಗಿದ್ದಾರೆ. ಮನೆ ಬಂದರೆ ಆಶ್ರಯ ಯೋಜನೆ ಮನೆ ಬಂದ್ರೆ ಪ್ರಥಮವಾಗಿ ನಿಮಗೆ ಆದ್ಯತೆ ಕೊಡ್ತೇವೆ ಅಂತ ಹೇಳುವ ಮಾತನ್ನು ಕೂಡ ಅವರು ಹೇಳಿ ಹೋಗಿದ್ದಾರೆ. ಅದರ ನಿರೀಕ್ಷೆ ಶಾಸಕರ ಕಚೇರಿಯಿಂದ ಕೆಲವರು ಇಲ್ಲಿಗೆ ಬಂದಿದೆ, ಹೋಗಿ ಪರಿಶೀಲಿಸಿ ಮತ್ತೆ ನೋಡ್ತೇನೆ ಅಂತ ಹೇಳುವ ಮಾತನ್ನು ಹೇಳಿದ್ದಾರೆ. ಗಾಳಿ ಮಳೆಯಿಂದಾಗಿ ಹಾನಿಗೊಳಗಾದ ಮನೆಯಲ್ಲಿ ಪೀಠೋಪಕರಣಗಳೆಲ್ಲ ಹಾನಿಯಾಗಿದ್ದು ಸುಮಾರು 50,000ದಷ್ಟು ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ. ಈ ಬಗ್ಗೆ ಪಂಚಾಯತ್ನವರು ಮುಂದೆ ಬಂದಿದ್ದು ಮನೆ ನಿರ್ಮಾಣದ ಸೂಕ್ತ ಒಂದು ಸೂರು ನಿರ್ಮಾಣದ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ. ಅನೇಕ ದಾನಿಗಳು ಕೂಡ ಸಮಾಜದಲ್ಲಿ ಇನ್ನು ನೆರವನ್ನು ನೀಡಲು ಮುಂದೆ ಬರ್ತಿದ್ದಾರೆ. ಲೀಲಾವತಿ ಅವರ ಮನೆ ನಿರ್ಮಾಣದ ಕಾರ್ಯಕ್ಕೆ ನೆರವನ್ನು ನೀಡಲು ಇಚ್ಛಿಸುವ ಸಮಾಜದ ದಾನಿಗಳು ನೆರವನ್ನು ನೀಡಬಹುದು. ಇದು ಕೆಯ್ಯೂರು ಗ್ರಾಮದ ಸನಂಗಳ ಎಂಬಲ್ಲಿನ ಒಂದು ಘಟನೆ. ಇಂತಹ ಅನೇಕ ಘಟನೆಗಳು ಗಾಳಿ ಮಳೆಯಿಂದಾಗಿ ಸಂಭವಿಸುತ್ತಿರುತ್ತವೆ. ಅಂತಹ ಘಟನೆಗಳ ವರದಿಯನ್ನು ಕೂಡ ನಿಮ್ಮ ಮುಂದೆ ಇಡಲಿದ್ದೇವೆ. ಕ್ಯಾಮ್ರಾ ಪರ್ಸನ್ ಉಮೇಶ್ ಪಿತರ್ಕ ಜೊತೆ ರಾಕೇಶ್ ನಾಯಕ್, ಮಂಚಿ, ಸುದ್ದಿ, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳಿಂದ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. Website www.vivekanandapuc.com.